ಆಕ್ಷನ್ ತಗೊಳ್ಳಿ ಅಂತ ನೋಡಿ, ಅದು ನಿಜ ಇದ್ದರೆ ಆ್ಯಕ್ಷನ್ ತೊಗೊಳ್ತಾರೆ. ನಿಜ ಇಲ್ದೇ ಏನೋ ಆರೋಪಗಳ ಸುಮ್ಮನೆ ಆರೋಪ ಮಾಡಿದ್ದಿದ್ರೆ ಕೈ ಬಿಡ್ತಾರೆ. ಅದನ್ನು ನೋಡ್ರಿ, ಕಾನೂನನ್ನ ಯಾರು ಕೈಗೆ ತೊಗೊಳ್ತಾರೋ ಪೊಲೀಸರು ಅವ್ರ ಬಗ್ಗೆ ಆ್ಯಕ್ಷನ್ ತೆಗಿತಾರೆ. ಏನು ಅಂತೇಳಿ ಹೇಳಿ ಸಿದ್ದರಾಮಯ್ಯನವರಿಗೂ ಗೊತ್ತಿದೆ, ಕುಮಾರಸ್ವಾಮಿಗೂ ಗೊತ್ತಿದೆ. ಒಂದು ವರ್ಗದ ವೋಟ್ ಬ್ಯಾಂಕಿಗೋಸ್ಕರ ಜೊಲ್ ಸುರಿಸ್ತಾ ಇದ್ದಾರೆ ಅವರು ಅಷ್ಟು ಬಿಟ್ಟರೆ ಬೇರೆ ಏನು RSS ಬಗ್ಗೆ ಏನಿಲ್ಲ. ಏನು RSS ಏನು ಮಾಡಿದೆ ಹೇಳಿ? ನಾನು RSS, ಈ ದೇಶದ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಎಲ್ಲರೂ RSSಯಿಂದ ಬಂದಿರತಕ್ಕಂಥವ್ರು. ಏನು ತೊಂದರೆ ಮಾಡಿದ್ದೀವಿ? ನಮ್ಮನ್ನು ಜನ ಆಯ್ಕೆ ಮಾಡಲಿಲ್ವಾ? ಈ ದೇಶಭಕ್ತಿಯ ಪಾಠವನ್ನು ಹೇಳ್ಕೊಡುವಂಥದ್ದು ಬಹಳ ದೊಡ್ಡ ಸಂಘಟನೆ ಅದು. ಅದರಿಂದ ಅವರ RSS ಬಗ್ಗೆ ಟೀಕೆ ಮಾಡೋದ್ರ ಹಿನ್ನೆಲೆ ಇಷ್ಟೇ. ಒಂದು ವೋಟ್ ಬ್ಯಾಂಕನ್ನು ನಾನು ಕಿತ್ಕೊಳೋದು, ನೀನು ಕಿತ್ಕೊಳೋದು ಅಂತ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ನಡುವೆ ಕಾಂಪಿಟೇಷನ್ ನಿರ್ಮಾಣ ಆಗಿದೆ. ಹಾಗಾಗಿ ಅದರ ಬಗ್ಗೆ ವಿಶೇಷ ಏನಿಲ್ಲ. ಸೋಮವಾರ ಪ್ರೆಸ್ ಮೀಟ್ ಮಾಡ್ತೀನಿ ಬೆಂಗಳೂರಲ್ಲಿ. ಮಾಡಲಿಲ್ಲ, ಅದು ಚರ್ಚೆ ಆಗಲಿ.